ವಿರಾಮದ ಬಳಿಕ ಮತ್ತೆ ಸಖಿ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಪೂರ್ಣಿಮಾ ಅವರೇ, ಒಂದು ರಿಕ್ಷಾ ಡ್ರೈವರ್ಗಳು ನಮ್ಮ ಸ್ವಾಭಿಮಾನಕ್ಕೆ ಅರ್ಹರು ಅನ್ನುವಂತ ಭಾವನೆ ಸಾರ್ವಜನಿಕರಲ್ಲಿ ಬರಬೇಕು. ನಿಮ್ಮ ನಡೆ ಅಥವಾ ನುಡಿ ಹೇಗಿರ್ತದೆ ಈ ಒಂದು ಸ್ವಾಭಿಮಾನದಲ್ಲಿ? ಸ್ವಾಭಿಮಾನ ಅಂದ್ರೆ ನಮ್ಗೆ ಒಂದು ದುಡಿಯುವಾಗ ಯಾವುದು ನಮ್ಗೆ ಬೇಕಾದ ಮತ್ತೊಬ್ಬರಲ್ಲಿ ಒಂದು ದುಡಿಯುವಾಗ ಗಂಡನಲ್ಲಿ ಪದೇ ಪದೇ ಅಥವಾ ಬೇರೆಯವರಿಗೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಒಂದು ದುಡಿಬೇಕು. ಒಂದು ರಿಕ್ಷಾ ಚಾಲಕ ಕೆಲವರಿಗೆ ಹೇಳ್ತೇನೆ ಹಾಗೆ ಪ್ರತಿಯೊಂದನ್ನು ಬೇರೆಯವರಲ್ಲಿ ಕೇಳಬೇಡಿ, ನಾವು ದುಡಿಯೋಣ ಬನ್ನಿ ಅಂತ ತುಂಬ ಹೆಂಗಸರಲ್ಲಿ ಕೂಡ ನಾನು ಹೇಳಿದ್ದೀನಿ. ಹಾಗೆ ನಾನು ಸ್ವಾಭಿಮಾನಿಯಾಗಿ ನನಗೆ ಒಂದು ದುಡಿಮೆ ಬೇಕು, ಮತ್ತು ಬೇರೆ ಬೇರೆ ಇದರಲ್ಲಿ ಹೋಗಿ ನಮಗೆ ಕೆಲಸ ಮಾಡಲಿಕ್ಕಾಗಲ್ಲ. ಯಾಕೆಂದ್ರೆ ಗಾಡಿ ಚಾಯ್ಸ್ ಮಾಡಿ ಅದರಲ್ಲಿ ಸ್ವಂತ ಸ್ವಾಭಿಮಾನವಾಗಿ ದುಡಿಯುವಂಥ ಒಂದು ಆಸೆ ಇತ್ತು, ಹಾಗೆ ದುಡಿದೆ. ಇನ್ನೊಂದು ಕಡೆ ನಿಮ್ಮ ರಿಕ್ಷಾದಲ್ಲಿ ಒಂದು ಬಡವರು ತುಂಬಾ ಕಡು ಬಡತನದಿಂದ ಇರ್ತಾರೆ, ಅವರು ನಿಮ್ಮ ಆಟೋ ರಿಕ್ಷಾದಲ್ಲಿ ಬರ್ತಾರೆ. ಹಾಗ ಅವರ ಕೈಯಲ್ಲಿ ಏನು ಇರಲ್ಲ, ದುಡ್ಡು ಏನೋ ಇರೋದಿಲ್ಲ. ರಿಕ್ಷಾದಲ್ಲಿ ಬಂದಾಗಿರ್ತದೆ, ನಂತರ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ತೋಚೋದೇ ಇಲ್ಲ. ಆಗ ನೀವು ಹೇಗೆ ಅವ್ರಿಗೆ ಹೆಲ್ಪ್? ಕೆಲವರು ಅಂತ ಸಂದರ್ಭನೂ ಕೂಡ ಬಂದಿದೆ. ಬಾಡಿಗೆ ಮಾಡಿಕೊಂಡು ಹೋಗಿ ನಂತರ ಇಲ್ಲಿಯುವಾಗ ಒಂದು ಸ್ವಲ್ಪ ಕಮ್ಮಿ ಇದ್ರೆ ಒಂದು ಮುಂದಿನ ವಾರ ಕೊಡ್ತೇನೆ ಅಥವಾ ನಾಳೆ ಕೊಡ್ತೇನೆ ಈ ಥರ ಹೇಳ್ತಾರೆ. ಆಗ ನಾವು ಅವರಿಗೆ ಸ್ಪಂದಿಸಬೇಕು. ಯಾಕಂದರೆ ಸಡನ್ ಒಂದು ಅವರಿಗೆ ಬೇಕಾಗುತ್ತೆ, ರಿಕ್ಷಾ ಬೇಕಾಗುತ್ತೆ, ಅವಾಗ ಅವರಲ್ಲಿ ಇರಲ್ಲ. ಅವಾಗ ನಾವು ಸ್ವಲ್ಪ ಅವರಿಗೆ ಸ್ಪಂದಿಸಬೇಕು. ಮತ್ತು ಅವ್ರು ನಮಗೆ ನಾವು ವಾಪಸ್ ಕೊಡ್ತಾರೆ, ಏನು ಪರವಾಗಿಲ್ಲ. ಒಂದು ವಾರ ಬಿಟ್ಟ ಅಥವಾ ಮರು ದಿವಸ ತಂದು ಕೊಡ್ತಾರೆ, ಅವರೇ ಕೊಡ್ತಾರೆ ಇನ್ನೊಂದು ಬಾಡಿಗೆ ಮಾಡುವಾಗ. ಹಾಗೆ ಅಂದ್ರೆ ನೀವು ತುಂಬಾ ಬಡತನದಿಂದ ಬಂದವರಿಗೆ ಹೆಲ್ಪ್ ಅಂದ್ರೆ ಫ್ರೀ ಸರ್ವಿಸ್? ಫ್ರೀ ಎಲ್ಲ ವೃದ್ಧರಿ, ಅಂಗವೈಕಲ್ಯದವರು ಮತ್ತೆ ಅತಿ ಒಂದು ವಯಸ್ಸಾದವರಿದ್ರೆ ಹಣ ಏನು ನಾನು ತಗೊಳ್ಳಲ್ಲ. ಮತ್ತೆ ಕೆಲವರು ಜಾಸ್ತಿ ಕೈ ಕಾಲ ಅದೆಲ್ಲ ಸ್ವಲ್ಪ ಸಮಸ್ಯೆ ಇದ್ರೆ ಅವರಿಗೂ ನಾನು ತಗೊಳ್ಳಲ್ಲ. ಕೆಲವು ಅಜ್ಜಿಯಾದವರಿಗೆ ಅಜ್ಜಂದಿರಿಗೆ ನಾನು ತಗೊಳ್ಳಲ್ಲ. ಲೈನಲ್ಲಿ ಹೋಗೋಣ ಸಿಗ್ತಾರೆ, ತಗೊಳ್ಳಲ್ಲ. ಕೆಲವರು ಸ್ವಲ್ಪ ಪ್ಯಾಸೆಂಜರ್ ಆಗಿ ಬರುವುದಿಲ್ಲ, ಜಸ್ಟ್ ಪ್ಯಾಸೆಂಜರ್ ಆಗಿ ಇಷ್ಟರವರೆಗೆ ಕೆಲವೊಂದ್ಸಲ ಬರ್ಲಿಲ್ಲ. ಈಗ ಲೈನಲ್ಲಿ ನಂಗೆ ಹೋಗುವಾಗ ಸಿಗ್ತಾರೆ. ಒಂದು ನಮ್ಗೆ ಕಡದ ಬಡಪದಿಂದ ಅಲ್ಲಿ ಪಾದೆ ಅಥವಾ ಒಂದು ನಮ್ಮ ಅಲ್ಲಿ ಪಾದೆ ಮೀಸಿ ರೋಡ್ ಆ ತರ ಎಲ್ಲ ಸಿಗ್ತಾರೆ. ನಿಮ್ಗೆ ಒಂದು ಆಟೋ ಚಾಲಕಿ ಒಂದು ಕಲೀಲಿಕ್ಕೆ ಹೇಗೆ ಪ್ರೇರೇಪಣೆ ಸಿಕ್ಕಿತು? ಪ್ರೇರೇಪಣೆ ಅಂದ್ರೆ ನನ್ನ ಗಂಡ ಆಟೋ ರಿಕ್ಷಾ ಓಡಿಸ್ತಾ ಇದ್ರು, ಅವರು ರಿಕ್ಷಾ ಡ್ರೈವರೇ. ಅವಾಗ ಅವರು ಏನೋ ನನಗೆ ಅದು ಬೇಡ, ಒಂದು ಬೇರೆ ಕೆಲಸ ನೋಡುವ ಅಂತ ಒಂದು ಇಂಟ್ರೆಸ್ಟ್ ಅವರಿಗೆ ಬಂತು. ಆವಾಗ ಅವರು ಆ ಕೆಲಸವನ್ನು ನಿಲ್ಲಿಸಬೇಡ, ನಾನು ಮಾಡಿದರೆ ಹೇಗೆ ಅಂತ ಹೇಳಿದರು. ಮತ್ತು ನನ್ನ ಗಂಡನು ತುಂಬ ಸಪೋರ್ಟ್ ಮಾಡಿದರು. ಅವರಲ್ಲಿ ರಿಕ್ಷಾ ಚಾಲನೆ ಡ್ರೈವಿಂಗ್ ಕಲಿತೆ. ಅವರು 1 ವಾರ 8ನೇ ದಿನಕ್ಕೆ ನಾನು ರೋಡಲ್ಲಿ ಕೊಂಡೋಗ್ದೆ, ಬಾಡಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ 1 ವಾರಕ್ಕೆ. ಮತ್ತು ಅವರು ಕೂಡ ಸಪೋರ್ಟ್ ಮಾಡಿದರು, ಮತ್ತು ಊರವರು ಕೂಡ ತುಂಬ ಸಪೋರ್ಟ್ ಮಾಡಿದರು, ಊರಿನವರು ಎಲ್ಲರೂ. ಮತ್ತು ಹಾಗೆ ಒಂದು ಮಾಡಿ ನಂತರ ನನಗೆ ಒಂದು ಫಸ್ಟ್ ಕೆಲವೊಂದು ಸಲ ಒಂದು ಸಂದರ್ಭ ಬಂದಿತ್ತು, ಅದೆಲ್ಲ ಬೇಡ ಅಂತ ಮತ್ತೆ ನನಗೆ ಪುನಃ ಒಂದು ಮಾಡುವ ಅದೇ ಕೆಲಸ. ಅದೊಂದು ಏನು ನನಗೆ ಹಾಗಾದ್ರೆ ನಮ್ಗೆ ಸ್ವಂತ ಒಂದು ಉದ್ಯೋಗ ಒಂದು ಬೇಕು. ಮತ್ತೆ ಎಲ್ಲ ಕಷ್ಟ ಕಾಲದಲ್ಲೂ ಬೇಕು. ಮತ್ತೆ ಗಂಡನಲ್ಲೇ ಪ್ರತಿ ಸಲ ಅವರಲ್ಲೇ ಕೇಳಕ್ಕಾಗಲ್ಲ. ಅವರೊಟ್ಟಿಗೆ ನಾವು ಸ್ವಲ್ಪ ದುಡಿದ್ರೆ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗ ಸಮಾಜದಲ್ಲಿ ಒಬ್ರೊಬ್ರು ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಇಬ್ರು ದುಡಿಲೇಬೇಕು ಅಂತ ಒಂದು ಆಲೋಚನೆ ನನಗೆ. ಆಟೋ ಓಡಿಸುವ ಅದರಲ್ಲಿ ಆದಷ್ಟು ಸಾಕು, ಬಾಡಿಗೆ ಆದಷ್ಟು ನನ್ನ ಗಂಡನಿಗೆ ಸಪೋರ್ಟ್ ಆಗುತ್ತೆ, ಅವರಿಗೂ ಸ್ವಲ್ಪ ಆಧಾರ ಆಗುತ್ತೆ, ನಾನು ದುಡಿದಂಗೂ ಆಗುತ್ತೆ, ಅವ್ರಿಗೂ ಒಂದು ಸಹಾಯ ಆಗುತ್ತೆ ಅನ್ನೋ ಒಂದು ಅಂದ್ರೆ ಸಮಾಜದಲ್ಲಿ ದುಡಿಲಿಕ್ಕೆ ಕೆಲವೊಂದು ತುಂಬಾ ದಾರಿಗಳಿರ್ತವೆ. ನೀವು ಆಟೋ ರಿಕ್ಷಾವನ್ನೇ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಆಟೋ ರಿಕ್ಷಾ ಅಂದ್ರೆ ಅದು ತುಂಬಾ ಇಷ್ಟ ನನಗೆ. ಆಟೋ ಅಂದ್ರೆ ತುಂಬಾನೇ ಇಷ್ಟ. ಮತ್ತೆ ನನ್ನ ಗಂಡನಲ್ಲೂ ಇತ್ತು, ಅವರ ಉದ್ಯೋಗವನ್ನು ಅಲ್ಲಿಗೆ ನಿಲ್ಲಿಸೋದು ಬೇಡ, ಮುಂದುವರಿಸ್ಲು. ಮತ್ತೆ ಎಲ್ರು ಹೆಂಗಸರು ಅವರು ಕೂಡ ದುಡಿಲಿ ಅನ್ನೋದು ಒಂದು ಆಸೆ, ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಬೇರೆ ಎಲ್ಲ ಓಡಿಸ್ತಾರೆ, ಇದೊಂದು ಓಡಿಸ್ಲ, ಇದನ್ನು ನೋಡುವ, ಟ್ರೈ ಮಾಡುವ. ಆಗಲ್ಲ ಹೇಳ್ತಿದ್ರು, ಆಗಲ್ಲ ಅದನ್ನ ಆಗ್ತದೆ ಅನ್ನೋ ತರ ಮಾಡುವಂತ ಒಂದು ನನಗೆ ಇಂಟ್ರೆಸ್ಟ್ ಬಂತು. ಮತ್ತೆ ಫಸ್ಟ್ ಅದನ್ನು ಮರೆಯಲೇಬಾರದು. ಮತ್ತೆ ನಮ್ಮ ಕಡದ ಒಳಗಿನಲ್ಲಿ ಒಬ್ರು ಫಸ್ಟ್ ಬಾಡಿಗೆ ಅವರದ್ದೇ, ಕಲಿಯುವಾಗಲೇ ಒಂದು ಬಾಡಿಗೆ ಮಾಡಿದ್ದೇನೆ 300 ರೂಪಾಯಿದ್ದು.
ನಮ್ಮ ಹರೀಶ್ ಮಾರಿಬೆಟ್ಟು ಅಂತ ಘಟ್ಟದ ಬಡವನ ಅವರದ್ದು ಫಸ್ಟ್ ಬಾಡಿಗೆ ಅವರದ್ದೇ. ಮತ್ತೆ ನಂಗೆ ಧೈರ್ಯ ಬಂತು ಅವರ ಬಾಡಿಗೆ ಅದೊಂದು ಮರೀಬಾರ್ದು ಅವರದ್ದು ಹರೀಶ್ ಅವ್ರದ್ದು ಬಾಡಿಗೆ. ಓಕೆ, ನೀವು ಇದಕ್ಕಿಂತ ಮುಂಚೆ ನೀವಂದ್ರೆ ಕಲಿಯೋದಕ್ಕಿಂತ ಮುಂಚೆ ಯಾರಾದ್ರೂ ಒಂದು ಮಹಿಳೆ ಆಟೋ ರಿಕ್ಷಾ ಓಡಿಸುವವರು ನೋಡಿದ್ರ? ಅವರೇನಾದ್ರೂ ನಿಮಗೆ? ಇಲ್ಲ, ಅದು ನೋಡ್ಲಿಲ್ಲ. ಬೇರೆ ಯಾರನ್ನು ನಾನು ಇಷ್ಟರವರೆಗೆ ಬೇರೆ ಹೆಂಗಸರ್ ನೋಡ್ಲಿಲ್ಲ ಓಡಿಸೋದು. ಮತ್ತೆ ಬೇರೆ ಬೇರೆ ಊರಲ್ಲಿ ಗೊತ್ತಿಲ್ಲ, ಆದ್ರೆ ನಮಗೆ ನೋಡ್ಲಿಲ್ಲ. ಯಾವ್ದಾದ್ರ ಮೇಲೆ ಒಂದು ಆಸಕ್ತಿ ಬರ್ಬೇಕಾದ್ರೆ ಒಂದು ನಾವು ಬೇರೆಯವರನ್ನು ನೋಡ್ತೀವಿ, ಅವರು ಏನಾದ್ರೂ ಒಂದು ಡ್ರೈವಿಂಗ್ ಮಾಡ್ತಾರ ನಾವು ಕೂಡ ಹಾಗೆ ಮಾಡ್ಬೇಕು, ಅಥವಾ ಯಾವ್ದೊಂದು ಉದ್ಯೋಗ ಮಾಡ್ತಾರ ನಾವು ಕೂಡ ಅದನ್ನೇ ಮಾಡ್ಬೇಕು ಅನ್ನೋಂಥದ್ದು ಇರ್ತದೆ. ಅದೆಲ್ಲ ನೋಡ್ಲಿಲ್ಲ. ನನ್ಗೆ ಏನೋ ಮನಸ್ಸಿಗೆ ಒಂದು ಆಯ್ತು ಆಟೋ ಬಿಡುವ ಮತ್ತೆ ನೋಡಿ ನಂಗೆ ಇಂಟ್ರೆಸ್ಟ್ ಅಂತ ಏನು ಬರ್ಲಿಲ್ಲ. ಆದ್ರೆ ಆಟೋ ಓಡಿಸ್ಬೇಕು ಅನ್ನೋದು ನನ್ನೊಂದು ಆಸೆ ಇತ್ತು ಮನಸ್ಸಲ್ಲಿ, ಅದನ್ನೇ ಓಡಿಸ್ದೆ. ಆ ಥರ ಹಾಗೆಲ್ಲ ಈಗ ಆಯ್ತು. ಓಕೆ, ನೀವೀಗ ಗಾಡಿ ಓಡಿಸ್ತಾ ಇರ್ತೀವಿ, ಸಡನ್ ಆಗಿ ಗಾಡಿ ಏನಾದರೂ ಹಾಳಾಗ್ತದೆ, ಆಗ ನಿಮ್ಗೆ ಅದು ಸರಿ ಮಾಡ್ಲಿಕ್ಕೆ ಬರ್ತದೆ ಗಾಡಿ ಅಂತ? ಸಡನ್ ಅಲ್ಲಿ ಕೆಲವೊಂದು ನನ್ನ ಗಂಡ ಹೇಳಿ ಕೊಟ್ಟಿದ್ದಾರೆ, ಈ ಥರ ಎಲ್ಲ ಮಾಡಬೇಕು, ಟೈರ್ ಪಂಚರ್ ಆದರೆ ಈ ಥರ ಎಲ್ಲ ಮಾಡಬೇಕು ಮತ್ತೆ ಅಂತ. ಒಂದು ನನಗೆ ಆಗಲೇ ಇಲ್ಲ ಅಂತ ಸಂದರ್ಭದಲ್ಲಿ ನಾನು ಯಾರಿಗಾದರೂ ಫೋನ್ ಮಾಡ್ತೀನಿ, ಮೆಕ್ಯಾನಿಕ್ ಅವರಿಗೆ, ಅಥವಾ ಹತ್ತಿರದಲ್ಲಿ ಯಾರಾದರೂ ಒಂದು ಆಟೋ ರಿಕ್ಷಾದವರಲ್ಲಿ ಇದ್ದರೆ ಅವರಲ್ಲಿ ಹೇಳ್ತೀನಿ, ಸರಿ ಮಾಡಿ ಕೊಡ್ತಾರೆ, ಅದನ್ನು ಹೆಲ್ಪ್ ಮಾಡಿ. ಓಕೆ ಪೂರ್ಣಿಮಾ, ನೀವೊಬ್ಬರು ಮಹಿಳೆಯಾಗಿ, ಆಟೋ ಚಾಲಕಿ ವಿಶೇಷ ಮಹಿಳೆಯಾಗಿ, ಇನ್ನು ಉಳಿದ ಮಹಿಳೆಯರಿಗೆ ನೀವು ಯಾವ ರೀತಿಯ ಸಂದೇಶ ಕೊಡ್ತೀರಿ? ಅದೇ ನಾನು ಹೇಳುವುದಷ್ಟೇ, ಎಲ್ಲ ಮಹಿಳೆಯರು ಮುಂದೆ ಬನ್ನಿ. ಅವರು ಕೆಲವರಲ್ಲಿ ಹೇಳ್ತೀನಿ ಬನ್ನಿ, ಕೆಲವರು ಇಲ್ಲಿಲ್ಲ ಅದು ಬೇಡ ಸ್ವಲ್ಪ ಅಂಜಿಕೆ ಮಾಡ್ತಾರೆ. ಮತ್ತೆ ಇನ್ನು ನಾನು ಓಡಿಸಿದಂತ ಅವರು ಬರಲಿ, ತುಂಬ ಹೇಳ್ತೀನಿ, ಇನ್ನೂ ಹೋಗಿ ಹೇಳ್ತೀನಿ ಅವರಿಗೆ ಮಾಡಿ ಆಟೋ ಓಡಿಸಿ ಸ್ವಂತ ನಮ್ಮ ಸ್ವಾಭಿಮಾನವಾಗಿ ದುಡಿಯುವ ಅಂತ. ಮತ್ತೆ ಬರ್ಬೋದು, ಕೆಲವರಿಗೆ ಇಂಟ್ರೆಸ್ಟ್ ಇದೆ, ಇನ್ನು ಬರ್ಬೋದು ಅಂತ, ಬರಬೇಕು ಅನ್ನೋದು ನನ್ನ ಆಸೆ. ಎಲ್ಲ ಮಹಿಳೆಯರು ಕಲೀರಿ ಅಂತ. ಈಗ ಇರುವ ರಿಕ್ಷಾಕ್ಕಿಂತ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಒಂದು ಆಟೋ ಖರೀದಿಸುವ ಏನಾದರೂ ಪ್ಲಾನ್ ಉಂಟಾ? ಆಟೋ ರಿಕ್ಷಾನೇ ಅಂತಲ್ಲ, ಒಂದು ಆಟೋ ರಿಕ್ಷಾ ಪೆಟ್ರೋಲ್ ಗಾಡಿ ಒಂದು ತೆಗಿಬೇಕು ಅಂತ ಆಸೆ ಇದೆ. ಮತ್ತೊಂದು ಪಿಕಪ್ ಒಂದು ತೆಗಿಬೇಕು ಅಂತ ನನ್ನ ಫಸ್ಟಲ್ಲಿ ನನಗೊಂದು ಆಸೆ ಇದೆ. ಅದನ್ನು ನೋಡಬೇಕು, ದೇವರ ಆಶೀರ್ವಾದ ಇದ್ರೆ ಅದು ಒಂದು ತೆಗಿಬೇಕು ಅಂತ ಹಾಗೆ ಒಂದು ಆಲೋಚನೆ ಇದೆ. ನಿಮ್ಮ ಮುಂದಾಲೋಚನೆ ಅಂದ್ರೆ ಆಟೋ ರಿಕ್ಷಾ ಆಯ್ತು, ಡ್ರೈವಿಂಗ್ ಮಾಡಿ ಆಯ್ತು, ಇನ್ನು ದೊಡ್ಡ ವಾಹನದಲ್ಲಿ ಏನಾದರೂ ಡ್ರೈವಿಂಗ್ ಮಾಡುವ ಏನಾದರೂ ಆಸಕ್ತಿ ಉಂಟಾ? ದೊಡ್ಡ ವಾಹನ ಅಂದ್ರೆ ಅದಕ್ಕೆ ದೊಡ್ಡ ವಾಹನ ಅಂದ್ರೆ ಬಸ್ಸಲ್ಲಿ ಕೂಡ ಆಸೆ ಉಂಟು ಡ್ರೈವಿಂಗ್ ಮಾಡ್ಬೇಕು ಅಂತ. ಒಬ್ರು ಗೌರ್ಮೆಂಟ್ ಬಸ್ನವರು ಹೇಳಿದ್ರು, ಬನ್ನಿ ಇದೀಗ ಒಂದು ಇದು ಬಸ್ ಡ್ರೈವಿಂಗ್ ಕಲೀರಿ, ಬನ್ನಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇರುದಂತ. ಅದಕ್ಕೆ ಅದನ್ನೆಲ್ಲ ಆಸೆ ಇದೆ. ಆದ್ರೆ ಒಂದು ರಿಕ್ಷಾ ಒಂದು ತೆಗಿಬೇಕು, ಒಂದು ಪಿಕಪ್ ಖರೀದಿಸ್ಬೇಕು ಅಂತ ಆಸೆ ಇದೆ. ನೋಡ್ಬೇಕು ಅಂತ ಮುಂದಕ್ಕೆ ಯಾವಾಗಲೂ ಮುಂದಾಲೋಚನೆಯಾಗಿ ಹೇಳೋದು ಹಾಗೆ. ಓಕೆ, ಒಂದು ಸಂಸಾರದ ಜೊತೆ ಈ ವೃತ್ತಿಯನ್ನು ನೀವು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಿ? ಸಂಸಾರದಲ್ಲಿ ಅಂದ್ರೆ ನಾವು ಒಟ್ಟಿಗೆ, ಅವರು ಕೂಡ ಬೆಳಿಗ್ಗೆ ನಾವು 8 ಗಂಟೆಗೆ ಹೊರಡುವುದು ಎಲ್ರು, ನಾನು ಮಗಳು ನನ್ನ ಗಂಡ. ಅವರು ಕೂಡ ಅವರ ಕೆಲಸಕ್ಕೆ ಅವರು ಹೋಗ್ತಾರೆ. ನಾನು ಬೆಳಿಗ್ಗೆ ಬೇಗ ಎದ್ದು ಅದನ್ನೆಲ್ಲ ಊಟ ಎಲ್ಲ ರೆಡಿ ಮಾಡಿ ಕೆಲಸ ಮಾಡ್ಬೇಕು, ಮಕ್ಕಳ ಕೆಲಸ ಮಾಡ್ಬೇಕು, ಅದ ಏನಿಲ್ಲ. ಅವರು ಸಪೋರ್ಟ್ ಮಾಡ್ತಾರೆ. ನನ್ನ ಮಗಳಿಗೆ ಕ್ಲಾಸಿಗೆ ಹೋಗುವಾಗ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ. ನಾವು ಇಬ್ರು ರೆಡಿ ಮಾಡಿ ಒಟ್ಟಿಗೆ ಹೋಗ್ತೀವಿ ಹೊರಗಡೆ ಹೋಗುವಾಗ. ಮತ್ತೆ ಅವಳು ಸ್ಕೂಲಿಗೆ ಬಿಡ್ತೀನಿ, ನಾನೇ ಆಟೋದಲ್ಲಿ ಕೊಂಡೋಗಿ. ಮತ್ತೆ ಸ್ಕೂಲಿಂದ ದೊಡ್ಡಲ್ಕಾಡು ಶಾಲೆ ಅಲ್ಲಿಗೆ ಹೋಗ್ತಾಳೆ ಅವಳು, ನಮ್ಮ ಪ್ರಕಾಶ್ ಅಂಚಂದ್ರ ಒಂದು ಶಾಲೆ ಸ್ಕೂಲು, ಅಲ್ಲಿಂದ ನಾನೇ ವಾಪಸ್ ಕರ್ಕೊಂಡು ಬರ್ತೀನಿ. ಮತ್ತೆ ಏನು ಅಷ್ಟೊಂದು ಸಮಸ್ಯೆ ಇಲ್ಲ, ಅವರು ತುಂಬ ಪ್ರೋತ್ಸಾಹ ಮಾಡ್ತಾರೆ. ಅವರಿಂದಾಗಿ ಮತ್ತೊಂದು ದೇವರ ಆಶೀರ್ವಾದ. ಇಷ್ಟೆಲ್ಲ ಮಾಡ್ಬೇಕಂದ್ರೆ ಅವರೇ ಕಾರಣ, ದೇವರ ಆಶೀರ್ವಾದ ಮತ್ತು ಊರಿನವರ ಎಲ್ಲರ ಸಪೋರ್ಟು. ಮತ್ತು ನನ್ನ ಮನೆಯಲ್ಲಿ ಅತ್ತೆ ಮಾವ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಅವರು ಕೂಡ ಭಾವ ಅಕ್ಕ ಅವರೆಲ್ಲ ಇದ್ದಾರೆ, ಅವರು ಸಪೋರ್ಟ್ ಮಾಡ್ತಾರೆ. ಮನೆಯವರೆಲ್ಲರೂ, ಗಂಡನ ಮನೆಯವರು ಕೂಡ. ನಿಮ್ಮ ಚಿಕ್ಕಂದಿನಿಂದ ಕನಸಿದೆ ಆಯ್ತಾ, ಡ್ರೈವಿಂಗ್ ಮಾಡೋದು ಕನಸಿತ್ತ ಅದು ಬೇರೆ ಏನಾದರೂ ಕನಸಿತ್ತ? ಚಿಕ್ಕಂದಿನಿಂದ ಅಂತ ಏನು ಇಲ್ಲ ಕನಸು. ಆದರೆ ಮತ್ತೆ ಮದುವೆ ಆಗಿದ ನಂತರ ಒಂದು ಗಾಡಿ ಓಡಿಸ್ಬೇಕು, ಒಂದು ಆಟೋ ಚಾಲನೆ ಮಾಡಬೇಕು. ಆಗ ಒಂದ್ಸಲ ಇವರೇ ಹೇಳಿದ್ರು ನನ್ನ ಗಂಡನೇ, ಬಾ ಆಟೋ ಕಲಿಸ್ತೀನಿ ಅಂತ. ಮತ್ತೆ ನನಗೂ ಒಮ್ಮೆ ಒಂದ್ಸರಿ ಬೇಡ ಆಯಿತು, ಮತ್ತೆ ಅದರಲ್ಲೇ ಇಂಟ್ರೆಸ್ಟ್ ಬಂತು. ಮತ್ತೆ ಗಾಡಿ ಓಡಿಸಿ ಈಗ ಆಟೋ ಚಾಲಕಿ ಆಗಿ. ಓಕೆ, ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ತೊಂದರೆ ಇಲ್ಲ. ಬಾಲ್ಯದಲ್ಲಿ ಸ್ವಲ್ಪ ಸಮಸ್ಯೆ. ಅಂದರೆ ನಾನು ಅಮ್ಮ ಮಾತ್ರ ಇದ್ದಿದ್ದು.
ಅಪ್ಪ ಎಲ್ಲ ಇಲ್ಲ, ಹಾಗೆ ಸ್ವಲ್ಪ ಸಮಸ್ಯೆ ಇತ್ತು. ಮತ್ತೆ ಏನು ಅಷ್ಟೊಂದು ಇಲ್ಲ, ತೀರಾ ಎಜುಕೇಶನ್ಗೆ ಅಷ್ಟೇನು ಪ್ರಾಬ್ಲಮ್ ಬರಲಿಲ್ಲ. ನನ್ನ ಅಮ್ಮನ ತಂಗಿ ಮತ್ತೆ ಅವರ ಇಬ್ಬರು ತಂಗಿಯರು ಮತ್ತು ಅವರ ತಮ್ಮ ಇದ್ದರು, ಅವರೆಲ್ಲ ನನಗೆ ಒಂದು ಎಜುಕೇಷನ್ಗೆ ಸಹಾಯ ಮಾಡಿದರು. ನನ್ನ ಅಮ್ಮನ ಇಬ್ಬರು ತಂಗಿಯಂದಿರು ಮತ್ತು ಅವರ ತಮ್ಮ, ಹಾಗೆ ನಮ್ಮ ಮಾವ ಆಂಟಿ ಅಂದರು ಇಬ್ಬರು ಸಪೋರ್ಟ್ ಮಾಡಿದರು. ಅವರು ನನಗೆ ವಿದ್ಯಾಭ್ಯಾಸ ಅವರೇ ಸ್ವಲ್ಪ ಕಲಿಸಿದ್ರು. ಇದರಲ್ಲಿ ಒಂದು ವಿಷಯ ಹೇಳೋದಂದರೆ, ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಮಾರ್ಜರ್ ಸುಮಾ ಅಂತ, ಅವಳ ಹೆಸರು ಕುಸುಮ, ಆದರೆ ನಾನು ಸುಮ ಹೇಳೋದು. ಅವರು ಮತ್ತು ಅವಳ ಅಣ್ಣ ರೋಹಿತ್ ಅವರ ಮನೆಯವರು, ಮತ್ತು ನಮ್ಮ ಇಲ್ಲಿದ್ದ ದಿನೇಶ್ ಅವರ ಅಣ್ಣ ಸುರೇಶ್ ಅವರು ಕೂಡ ತುಂಬ ಒಳ್ಳೆಯವರು, ತುಂಬ ಸಪೋರ್ಟ್ ಮಾಡಿದರು. ಅವರು ಇಲ್ಲಿ ಕೂಡ ಅವರೇ ಹೋಗು ಅಂತ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು. ನಾನು ಮರೆಯಲಿಕ್ಕಿಲ್ಲ. ಅವರು ನನ್ನ ಕ್ಲಾಸಿಗೆ ಹೋಗಿದ್ದ ಅಲ್ಲಿಂದನೂ ನನಗೆ ತುಂಬ ಅವರು ಸಪೋರ್ಟ್ ಮಾಡ್ತಾ ಇದ್ರು. ಓಕೆ ಪೂರ್ಣಿಮಾ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ಧನ್ಯವಾದ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಒಬ್ಬ ಮಹಿಳೆ ಆಟೋ ಚಾಲಕಿಯಾಗಿ ಯಾವ ರೀತಿಯಲ್ಲಿ ಒಂದು ಉದ್ಯೋಗವನ್ನ ಮಾಡಬಹುದು, ಇದರಿಂದ ಯಾವೆಲ್ಲ ಸಮಸ್ಯೆ ಬರುತ್ತೆ, ಅದನ್ನ ಯಾವ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗಬಹುದು, ಸುಧಾರಿಸಿಕೊಂಡು ಹೋಗಬಹುದು ಅನ್ನೋದನ್ನ ಒಬ್ಬ ಮಹಿಳೆ ಆಟೋ ಚಾಲಕಿಯಾಗಿ ಪೂರ್ಣಿಮಾ ಶೆಟ್ಟಿ ಇಷ್ಟರ ತನಕ ನಮ್ಮ ಜೊತೆ ಇದ್ರು. ಅವರೊಟ್ಟಿಗೆ ನಾವು ಸಾಕಷ್ಟು ಮಾತಾಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಕುಡ್ಲ 24x7.